ಶಾರ್ಪ್ ಕ್ರಿಯೇಷನ್ಸ್ ಹಾಗೂ ಲೆನ್ಸ್ ಬಾಕ್ಸ್ ಈವೆಂಟ್ ಮ್ಯಾನೇಜ್ಮೆಂಟ್ ನಿರ್ಮಾಣದ ಕಿರು ಸಿನಿಮಾ ಕರಾವಳಿ ತೀರದಲ್ಲಿ ಮಂಗಳೂರಿನ ನಮ್ಮ ಕುಡ್ಲಾ 24x7 ಸ್ಟುಡಿಯೋದಲ್ಲಿ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮವನ್ನು ತುಳು ನಾಟಕ ಹಾಗೂ ಚಿತ್ರ ನಿರ್ದೇಶಕ ವಿಜಯ್ ಕುಮಾರ್ ಕೋಡಿಯಲ್ಬೈಲ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಸಿನಿಮಾವನ್ನು ನಮ್ಮ ಕುಡ್ಲಾ 24x7 ವಾಹಿನಿಯ ನಿರ್ದೇಶಕ ಲೀಲಾಕ್ಷಿ ಕರ್ಕೇರ ಬಿಡುಗಡೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ನಿರ್ದೇಶಕ ವಿಜಯ್ ಕುಮಾರ್ ಕೋಡಿಯಲ್ಬೈಲ್, ಕರಾವಳಿಯಲ್ಲಿ ಈಗಾಗಲೇ 100ಕ್ಕೂ ಅಧಿಕ ಕಿರು ಸಿನಿಮಾಗಳು ಬಂದಿವೆ. ಕರಾವಳಿ ತೀರದಲ್ಲಿ ಈ ನಿಟ್ಟಿನಲ್ಲಿ ಒಂದೊಳ್ಳೆ ಪ್ರಯತ್ನ. ತುಳು ಸಿನಿಮಾ ರಂಗ ಸೀಮಿತ ವ್ಯಾಪ್ತಿಯಲ್ಲಿರೋದ್ರಿಂದ ಯುವ ಪ್ರತಿಭೆಗಳು ಕಿರು ಸಿನಿಮಾ ಆಲ್ಬಂ ಮೂಲಕ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಬೇಕಾಗಿದೆ. ಆ ಮೂಲಕ ಸಿನಿಮಾ ರಂಗಕ್ಕೂ ಅವಕಾಶ ಪಡೆಯಲು ಸಾಧ್ಯ ಅಂತ ಹೇಳಿದ್ರು. ಅಲ್ಲದೆ ಕರಾವಳಿ ತೀರದಲ್ಲಿ ಕಿರು ಸಿನಿಮಾವು ಒಂದೊಳ್ಳೆ ಸಂದೇಶವನ್ನ ನೀಡಿದೆ ಅಂತ ತಿಳಿಸಿದ್ರು. ಬಳಿಕ ಮಾತನಾಡಿದ ನಮ್ಮ ಕುಡ್ಲಾ 24x7 ವಾಹಿನಿಯ ನಿರ್ದೇಶಕ ಲೀಲಾಕ್ಷಿ ಕರ್ಕೇರ, ಯುವಕರು ತಮ್ಮ ಬಿಡುವಿನ ಸಮಯದಲ್ಲಿ ಹೊಂದಿಸಿಕೊಂಡು ಒಂದು ಉತ್ತಮ ಸಿನಿಮಾವನ್ನ ನೀಡಿದ್ದಾರೆ. ಸಮಾಜದಲ್ಲಿನ ಪ್ರತಿಯೊಬ್ಬರೂ ಈ ಕಿರು ಸಿನಿಮಾವನ್ನ ನೋಡಲೇಬೇಕು. ದೇಶದ ಸೈನಿಕರ ತ್ಯಾಗಕ್ಕೆ ನಾವು ಕಿಂಚಿತ್ತೂ ಸೇವೆಯನ್ನ ನೀಡಬೇಕು ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಚಿತ್ರದ ನಿರ್ದೇಶಕ ರಜಿತ್ ಕದ್ರಿ, ಗುರುಪ್ರಸಾದ್ ಶೆಟ್ಟಿ, ನಟ ಯಶ್ ರಾಜ್ ಉಪಸ್ಥಿತರಿದ್ದರು. ಇನ್ನು ಕರಾವಳಿ ತೀರದಲ್ಲಿ ಕಿರು ಸಿನಿಮಾಕ್ಕೆ ರಜಿತ್ ಕದ್ರಿ ಚಿತ್ರಕಥೆ ಹಾಗೂ ನಿರ್ದೇಶನವಿದ್ದು, ಗುರುಪ್ರಸಾದ್ ಶೆಟ್ಟಿ ಕಾವೂರು ಕಥೆಯನ್ನ ಬರೆದಿದ್ದಾರೆ. ಶ್ರೀನಾಥ್ ಪವಾರ್ ಕ್ಯಾಮೆರಾ ಮೂಲಕ ಕೈಚಳಕವನ್ನ ಮೆರೆದಿದ್ದಾರೆ. ಸಹ ನಿರ್ದೇಶಕನಾಗಿ ಪವನ್ ಪೂವಯ್ಯ ಕಾರ್ಯನಿರ್ವಹಿಸಿದ್ದಾರೆ. ನಮ್ಮ ಕುಡ್ಲಾ 24x7 ಮಾಧ್ಯಮ ಸಹಭಾಗಿತ್ವದಲ್ಲಿ ಹೊರತರಲಾದ ಈ ಕಿರುಚಿತ್ರಕ್ಕೆ ಚಿದಾನಂದ ಕಡಬ ಸಂಗೀತವನ್ನ ಸಂಯೋಜಿಸಿದ್ದಾರೆ. ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಯಶ್ರಾಜ್ ಟಿಎಚ್, ನಿತೇಶ್ ಕಿನ್ನಿಗೋಳಿ, ರಜಿತ್ ಕದ್ರಿ, ಅಭಿಲಾಷ್ ಪೂಜಾರಿ, ಗುರುಪ್ರಸಾದ್ ಶೆಟ್ಟಿ ಮೊದಲಾದವರು ಅಭಿನಯಿಸಿದ್ದಾರೆ. ಈ ಕಿರು ಸಿನಿಮಾವು ಶಾರ್ಪ್ ಕ್ರಿಯೇಷನ್ ಯೂಟ್ಯೂಬ್ ಪೇಜ್ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಸಂಖ್ಯದ ದೃಷ್ಟಿಡು ಮಾತ್ರ ಬೂಲೆ ಒಂದುಂಡು, ಗುಣಮಟ್ಟ ಕಡಿಮೆ ಆವೊಂದುಂಡು, ಬದಲಾವಣೆ ಇಜ್ಜಿ ಮನ್ಪುನ ಒಂಜಿ ಆರೋಪ ಉಂಡು ಪ್ರೇಕ್ಷಕರ್ನ. ನಿಕ್ಕ ಕಾರಣ ಎಂಚಿನಂದು ಮಂಡ ಮೂಲ ಸರಿಯಾಯಿನ ಐಕ್ ತರಬೇತಿ ಶಿಬಿರೋಲೆಜ್ಜಿ ನಮಕುಪ್ಪುನ ಒಂಜೇ ಸಾಧ್ಯ ಎಂಜಿನಂದು ಮಂಡ ಹೊಸ ಜವನೇರ ಬತ್ತೆ ಶಾರ್ಟ್ ಮೂವಿ ಮಲ್ಪನ ಮುಖಾಂತರ, ಟೆಲಿಫಿಲ್ಮ್ ಆವಡ್, ಮ್ಯೂಸಿಕ್ ಆಲ್ಬಮ್ ಆವಡ್ ನೆತ್ತ ಮುಖಾಂತರ ಒಂಜಿ ಅನುಭವನು ಪಡೆಯೊಂದು ಬೊಕ್ಕ ಮಲ್ಲ ಸ್ಕ್ರೀನ್ ದಂಚಿ ಪೋಪುನಂಚಿನ ಒಂಜಿ ಸಾಧ್ಯತೆ ಮಸ್ತುಂಡು. ಈ ನಿಟ್ಟಿಡು ಈ ತಂಡಲ ಅಂಚಿ ಪಜ್ಜೆ ದೀವಾಡು ಬಂದು ಬೊಳ್ಳಿ ತೆರದಂಚಿ ಪಜ್ಜೆ ದೀವಾಡಂದು ಎಡ್ಡೆಪ್ಪನು ಬೈಕು ಸೈನಿಕರು ಅಲ್ಪ ಅಕ್ಕಲ್ ಬಾರ್ಡರ್ ಅಕ್ಕಲ್ ಫೈಟ್ ಮಂತರು ನಮ್ಮನ್ ಮುಲ್ಪ ಸುರಕ್ಷೆ ಅಂಡ ನಮ್ಮ ದೃಷ್ಟಿದ ನಮ್ಮ ಅಕ್ಕಲಿಗೆ ದಾದಾಂಡಲ ಕೊರೋಡು ಆ ದೃಷ್ಟಿಡು ಒಂಜಿ ಮೂವಿ ಮಂದೇರು ಒಂದೆಟ್ಟು ರಾಜಕಾರಣಿನ ಅಕ್ಕಲ್ ಮಸ್ತ್ ಕಲ್ಪರೆ ಉಂಡು. ದಯಬಣ್ಣನ ಯೂತ್ ಮಸ್ತ್ ನಮ್ಮ ದೇಶದ ಮಿತ್ತು ಕಾಳಜಿಗೆ ತಂದು ಮಕ್ಕಳಿಗೆ ಕೂಡ ಅವಕಾಶ ಮಂತು ಕೊರ್ಪಿನ ದೃಷ್ಟಿಡು ನಮ್ಮ ಮಾತಿರಲ್ಲ ಈತ ಎಂಕಲ್ನ ಪುರ ಅಂಡ್ ಒಂಜಿಲಿ ಸೊ ಜವನೇರಿಗೆ ನಮ್ಮ ಬೆರಿಸಾಯ ಅದೊಂದು